ಬಂಟ್ವಾಳ ತಾಲೂಕಿನ ಪುಣಚ ಶ್ರೀ ಮಹಿಷಮರ್ದಿನಿ ದೇವಸ್ಥಾನದಲ್ಲಿ ವರ್ಷಾವಧಿ ಜಾತ್ರೆ ನಡೀತಾ ಇದೆ. ಬ್ರಹ್ಮಶ್ರೀ ವರ್ಕಾಡಿ ಗಣೇಶ್ ತಂತ್ರಿ ಅವರ ನೇತೃತ್ವದಲ್ಲಿ ಏಪ್ರಿಲ್ 7ರಂದು ಧ್ವಜಾರೋಹಣವಾಗಿ 5 ದಿನಗಳ ಕಾಲ ವರ್ಷಾವಧಿ ಜಾತ್ರೆ ನಡೆಯಲಿದೆ. ಇಂದು ಬೆಳಗ್ಗೆ ದೀಪ ಬಲಿ, ದರ್ಶನ ಬಲಿ, ಬಟ್ಟಲು ಕಾಣಿಕೆ ನಡೆದು ಮಹಾಪೂಜೆ ನಡೆದಿದೆ. ಸಂಜೆ ಉತ್ಸವ ಬಲಿ, ದರ್ಶನ ಬಲಿ, ಬೆಡಿ ಪ್ರದರ್ಶನ ನಡೆದು ಮೃಗಬೇಟೆ ಸವಾರಿ ಬಳಿಕ ನಿತ್ಯ ಪೂಜೆ ನಡೆಯಲಿದೆ. श्री राम जय राम जय जय राम सोमा सत्समया ವಿಟ್ಲ ಸೀಮೆಗೆ ಒಳಪಟ್ಟಂತಹ ಪುಣಚ ಶ್ರೀ ಮಹಿಷಮರ್ದಿನಿ ದೇವಸ್ಥಾನದ ಜಾತ್ರೋತ್ಸವ ವರ್ಷಂಪ್ರತಿ ಏಪ್ರಿಲ್ ತಿಂಗಳ 7ನೇ ತಾರೀಕಿನಿಂದ 11ನೇ ತಾರೀಕಿನವರೆಗೆ 5 ದಿವಸಗಳ ಜಾತ್ರೆ ಈ ಕ್ಷೇತ್ರದಲ್ಲಿ ಜರುಗುತ್ತದೆ. ಈ ವರ್ಷ ಮತ್ತು ಕಳೆದ ವರ್ಷ ಅಂತೂ ಸಾಂಕೇತಿಕ ಜಾತ್ರೆ ಮಾತ್ರ ನೆರವೇರಿಸಿಲ್ಲ. ಲಾಕ್ಡೌನ್ ಇತ್ತು ಮತ್ತು ಕೋವಿಡ್ ಹಿನ್ನೆಲೆಯಲ್ಲಿ ಜಾತ್ರೆಯನ್ನು
ನಾವು ನಿರೀಕ್ಷಿಸಿದಷ್ಟು ಮಟ್ಟಕ್ಕೆ ಮಾಡಲಿಕ್ಕೆ ಆಗಲಿಲ್ಲ. ಈ ವರ್ಷ ಕೂಡ ಸರ್ಕಾರದ ಆದೇಶವನ್ನು ಪಾಲಿಸಿಕೊಂಡು ಯಾವುದೇ ರೀತಿಯ ಸಂತೆ ಮಾರಾಟ ವ್ಯವಸ್ಥೆಗಳು ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಹೊರತುಪಡಿಸಿ ಉಳಿದಂತೆ ಎಲ್ಲ ಧಾರ್ಮಿಕ ಕಾರ್ಯಕ್ರಮಗಳನ್ನು ವರ್ಷಂಪ್ರತಿ ಜರುಗುವ ರೀತಿಯಲ್ಲಿ ನಾವು ಆಚರಿಸುವುದು ಅಂತೇಳಿ ತೀರ್ಮಾನಿಸಿಕೊಂಡು ನಿನ್ನೆಯಿಂದ ಈ ಜಾತ್ರೋತ್ಸವ ಆರಂಭವಾಗಿದೆ. ನಿನ್ನೆಯಿಂದ ಆರಂಭವಾದ ಧ್ವಜಾರೋಹಣದೊಂದಿಗೆ ಆರಂಭವಾದಂಥ ಜಾತ್ರೆ ನಾಳ್ದು 11ನೇ ತಾರೀಕಿನವರೆಗೆ ನಡೆಯಲಿದ್ದು, 11ನೇ ತಾರೀಕು ರಾತ್ರಿ ಧ್ವಜ ಅವರೋಹಣವಾಗಿ ಆನಂತರ ಕ್ಷೇತ್ರದ ಸಾನ್ನಿಧ್ಯದಲ್ಲಿರುವಂಥ ದೈವಗಳಿಗೆ ನೇಮೋತ್ಸವ ಕಾರ್ಯಕ್ರಮ ಜರುಗಲಿಕ್ಕಿದೆ. ಬಂದಂತಹ ಎಲ್ಲ ಭಕ್ತಾದಿಗಳಿಗೆ ಮಧ್ಯಾಹ್ನದ ಅನ್ನಪ್ರಸಾದ ಸೇವೆ ಮತ್ತು ರಾತ್ರಿಯ ಅನ್ನಪ್ರಸಾದ ಸೇವೆಯನ್ನು ನೀಡ್ತೇವೆ. ಬದಲಾಗಿ ಕಟ್ಟುನಿಟ್ಟಾಗಿ ಈ ಸಲ ಜಾತ್ರೆಯ ಸಂದರ್ಭದಲ್ಲಿ ಯಾವುದೇ ರೀತಿಯ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಮಾಡಲಿಕ್ಕಿಲ್ಲ ಮತ್ತು ಸಂತೆ ವ್ಯಾಪಾರವನ್ನು ಮಾಡಲಿಕ್ಕಿಲ್ಲ ಅನ್ನುವಂಥ ನಿರ್ಧಾರವನ್ನು ಆಡಳಿತ ಮಂಡಳಿ ಕೈಗೆತ್ತಿಕೊಂಡಿದೆ. ಮಂಡಳಿ ಕೈಗೆತ್ತಿಕೊಂಡಿದೆ.